ತಾಲೂಕು ಒಕ್ಕಲಿಗರ ಸಂಘ ಕಾಲಭೈರವ, ಮಹಿಳಾ ಒಕ್ಕಲಿಗರ ಸಂಘ, ತಾಲೂಕು ಒಕ್ಕಲಿಗರ ನೌಕರರ ಸಂಘ ಹಾಗೂ ಶ್ರೀ ಕೆಂಪೇಗೌಡ ಯುವ ಸೇನೆ ತುರುವೇಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ 513ನೇ ಜಯಂತಿಯನ್ನು ಜೂನ್ 27ರಂದು ಬೆಳಿಗ್ಗೆ 10:30ಕ್ಕೆ ಕೆ ಹಿರಣ್ಯಯ್ಯ ಬಯಲು ರಂಗಮಂದಿರದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುವುದೆಂದು ಶಾಸಕ ಮಸಾಲ ಜಯರಾಮ್ ತಿಳಿಸಿದರು. ಕಾರ್ಯಕ್ರಮದ ರೂಪುರೇಷೆಯ ಬಗ್ಗೆ ಮಾತನಾಡಿದವರು, ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಇವರು ವಹಿಸಲಿದ್ದು, ಅಧ್ಯಕ್ಷತೆಯನ್ನು PH ಧನ್ಪಾಲ್ ವಹಿಸಲಿದ್ದಾರೆ. ಪ್ರಧಾನ ಭಾಷಣಕಾರರಾಗಿ ಡಾಕ್ಟರ್ ದೊರೇಶ್ ಬಿಳಿಗೆರೆ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಜಯಂತ್ಯುತ್ಸವದ ಪ್ರಯುಕ್ತ ಬೆಳಗ್ಗೆ 11 ಗಂಟೆಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ನಂತರ ಸ್ವಾಮೀಜಿಗಳನ್ನು ಮೆರವಣಿಗೆಯ ಮೂಲಕ ಪ್ರವಾಸಿ ಮಂದಿರದಿಂದ 12 ಪ್ರಕಾರದ ನೃತ್ಯಗಳೊಂದಿಗೆ ಮತ್ತು ಜಾನಪದ ಕಲಾ ತಂಡಗಳೊಂದಿಗೆ ವೇದಿಕೆಗೆ ಕರೆತರಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆ ಬೆಳಗ್ಗಿನ ತಿಂಡಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೇದಿಕೆ ಕಾರ್ಯಕ್ರಮದಲ್ಲಿ 2 ಸಾಧಕರಿಗೆ ಸನ್ಮಾನಿಸಲಾಗುವುದು. ಸಾರ್ವಜನಿಕರು ಹಾಗೂ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿಕೊಂಡರು. ಮಾಜಿ ಶಾಸಕರಾದ MT ಕೃಷ್ಣಪ್ಪನವರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಅವರು ಯಾವುದೇ ಸಮಾಜಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ. ಎಲ್ಲ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷರಾದ ಧನ್ಪಾಲ್, DP ರಾಜು, NR ಜಯರಾಮ್, ವಕೀಲ ಮುದ್ದೇಗೌಡ, ಕೊಂಡಜ್ಜಿ ವಿಶ್ವನಾಥ್, ಕಳಂಜಿಹಳ್ಳಿ ಸೋಮಶೇಖರ್, VB ಸುರೇಶ್ ಕರುನಾಡು, ವಿಜಯಸೇನೆ ತಾಲೂಕು ಅಧ್ಯಕ್ಷ HS ಸುರೇಶ್ ಮತ್ತಿತರರು ಹಾಜರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಅಷ್ಟಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಕ್ಕಂಥ ಡೊಳ್ಳು ಕುಣಿತ, ಬೇರೆ ಬೇರೆ ವಿವಿಧ ಅದು ಯಾವುದೇ ಅದು ಸುಮಾರು 5-6 ಎಲ್ಲ ಜಾನಪದ ಕಾರ್ಯಕ್ರಮ MLA ಓರ್ಬಿಟ್ಟಿದ್ದಾರೆ. ಅವುಗಳು ಮುಂದೆ BC ರೋಡಿಂದ ಬರುತ್ತೆ. ಅವರ ಒಂದು 12 ಪ್ರಕಾರ ಬರುತ್ತೆ. ಅವರಿಗೆ ಕಳಸ, ಕರಗದ ಕುಣಿತ, ಕೀಲ್ ಕುದುರೆ, ದೊಡ್ಡ ಗೊಂಬೆಗಳು, ಸಣ್ಣ ಗೊಂಬೆಗಳು ಎಲ್ಲ ಬರ್ತವೆ. ಅದಾದ ನಂತರ ಸ್ವಾಮೀಜಿ ಕೆಂಪೇಗೌಡದ ಒಂದು ಭಾವಚಿತ್ರ, ಒಂದು ರಥ ಬರುತ್ತೆ, ಬಂಗಾರದ ರಥ. ಬಂಗಾರದ ರಥದಲ್ಲಿ ಕೆಂಪೇಗೌಡರ ಭಾವಚಿತ್ರವನ್ನ ಮೆರವಣಿಗೆ ಮಾಡ್ತಾರೆ. ಸ್ವಾಮೀಜಿಯವರ ಬಂಗಾರ ರಥ ಮಾಡಿಸಿ ಕೆಂಪೇಗೌಡ ಬಂದ್ರಿ ಸಮಾಜಕ್ಕೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡೋದು. ಬೈಕಿಂದ ರ್ಯಾಲಿ ಇರುತ್ತೆ, ಬೈಕ್ ರ್ಯಾಲಿನೂ ಕೂಡ ಜೊತೆಗೆ ಹೋಗುತ್ತೆ. ವೇದಿಕೆ ಮೇಲೆ ಎಲ್ಲ 3-4 ಜನ ಭಾಷಣ ಇರುತ್ತೆ. ದಿವ್ಯ ಸಾನ್ನಿಧ್ಯ ವಹಿಸಲಿಕ್ಕೆ ಭಾಷಣ ಆಶೀರ್ವಚನೆ ಇರುತ್ತೆ. ಮತ್ತೆ ಏನು ಅಲ್ಲಿಂದ ಬಂದು ಇವ್ರು ಬರ್ತಾರೆ, ಒಬ್ರು ಕನ್ನಡ ಪ್ರಾಧ್ಯಾಪಕರು, ಅದು ಪ್ರಧಾನ ಭಾಷಣ ಇರ್ತದೆ. ಒಂದು ಅಚೀವ್ಮೆಂಟ್ ಸಾಧಕರ ಸನ್ಮಾನ ಆಗುತ್ತೆ. ಇದೆ ಸರ್, ಅದು ಇದೆ. ಕೃಷಿ ಕ್ಷೇತ್ರದ ಮತ್ತು ಹೈನುಗಾರಿಕೆಯಲ್ಲಿ 2 ಸಾಧಕರಿಗೆ ಸನ್ಮಾನ ಇದೆ. ಮತ್ತೆ ನಮ್ಮ ಕೃಷಿ ಕ್ಷೇತ್ರ ಹಾಗೂ ಹೈನುಗಾರಿಕೆ. ಆಮೇಲೆ ಸಂಜೆ ಮಕ್ಕಳಿಂದ ಜಾನಪದ ಹಾಡಿಗೆ ನೃತ್ಯ ಕಾರ್ಯಕ್ರಮ, ಕಾಂಪಿಟೇಷನ್ ಸ್ಕೂಲ್ ಮಕ್ಕಳಿಂದ. ಅದೇ ವೇದಿಕೆಯಲ್ಲಿ ಅದೇ ವೇದಿಕೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC, PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.